ಅವಂತಿಕಾ ವಾರ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹರೇ ರಾಮ್ ಹರೇ ಕೃಷ್ಣ. ನಾವು ಇವತ್ತು ಪ್ರಯಾಗರಾಜಿಗೆ ಹೋಗ್ತಿದ್ದೇವೆ. ಪ್ರಯಾಗರಾಜಿನ ತ್ರಿವೇಣಿ ಸಂಗಮದಲ್ಲಿ ನನ್ನ ಅಪ್ಪನ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಸೊ ಈಗ ಟೈಮ್ 5:27 ಆಯಿತು. ಅಂದರೆ ನಾವು ಶಾರ್ಟಾಗಿ ಕರೆಯೋಣ 5:15 ಆಯಿತು ಅಂತ. ತ್ರಿವೇಣಿ ಸಂಗಮ ಅಂದರೆ ಈ 3 ಪುಣ್ಯ ನದಿ ಕೂಡ ಸೇರುವ ಜಾಗ. ಅಲ್ಲಿ ನನ್ನ ಅಪ್ಪನ ಅಸ್ಥಿಯನ್ನು ವಿಸರ್ಜನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ಆನಂತರ ಅಪ್ಪನಿಗೆ ಶ್ರಾದ್ದ ಕೂಡ ಮಾಡಿ ಬರ್ತೇವೆ. ಸೊ ಬನ್ನಿ ಹೋಗುವ. ಹೀಗೆ ಸಪೋರ್ಟ್ ಮಾಡ್ತೀವಿ. ನಾವು ಸೊ ಈಗ ಪ್ರಯಾಗರಾಜಿಗೆ ಹೋಗ್ತಿದ್ದೇನೆ. ನಾನು ನನ್ನ ಅಕ್ಕನ ನಮ್ಮ. ಹೌದು. ಸೊ ನಾವು ಪ್ರಯಾಗಕ್ಕೆ ನಾವು ಪ್ರಯಾಗಕ್ಕೆ ಹೋಗ್ತಾ ಇರುವಾಗ ಬೆಳಗ್ಗೆ ನಾವು ಟೀ ಏನು ಕುಡ್ದಿರ್ಲಿಲ್ಲ. 5 ಗಂಟೆಗೆ ಹೊರಟ್ವಿ ನಾವು. ಹೌದು, 5 ಗಂಟೆಗೆ ಹೊರಟಿದ್ವಿ. ಸೊ ಇಲ್ಲಿ ದಾರಿಯಲ್ಲಿ ಬರುವಾಗ ಒಂದು ಟೀ ಶಾಪ್ ಸಿಕ್ಕಿತ್ತು. ಇಲ್ಲಿ ಟೀ ಕುಡಿದು ಹೋಗ್ತಾ ಇದ್ದೇವೆ. ಇಲ್ಲೆಲ್ಲ ಟೀ ಎಲ್ಲ ಮಡಿಕೆಯಲ್ಲಿ ಮಣ್ಣಿನ ಲೋಟದಲ್ಲಿ ಕೊಡ್ತಾರೆ. ಮತ್ತೆ ಏನಾದರೂ ನೀವು ಲಸ್ಸಿ ಏನಾದರೂ ಕುಡಿಯೋದಾದ್ರೆ ಇಲ್ಲಿ ಪ್ಲಾಸ್ಟಿಕ್ ಎಲ್ಲ ಬ್ಯಾನ್ ಮಾಡಿದಾರಂತೆ. ನಮಗೆ ಇಲ್ಲಿ ನಾವೇನಾದರೂ ತಿಂಡಿ ಎಲ್ಲ ತಗೊಂಡ್ರೆ ಇಲ್ಲಿ ಒಂದು ಪ್ಲಾಸ್ಟಿಕ್ ತೊಟ್ಟೆಗಳಿಲ್ಲ, ಎಲ್ಲ ಬ್ಯಾನ್ ಆಗಿದೆ ಅಂತೆ. ಬಾಟಲ್ ಮಾತ್ರ ಪ್ಲಾಸ್ಟಿಕ್ ಬಾಟಲ್, ನೀರು ಮಾತ್ರ ಸೇಲ್ ಮಾಡ್ತಾ ಇದ್ದಾರೆ, ಅದೊಂದು ಮಾತ್ರ ಬ್ಯಾನ್ ಮಾಡಲಿಲ್ಲ. ಮತ್ತು ಟೀ ಕುಡಿಲಿಕ್ಕೆ ಆಗಲಿ, ಲಸ್ಸಿ ಕುಡಿಲಿಕ್ಕೆ, ಜ್ಯೂಸ್ ಕುಡಿಲಿಕ್ಕೆ ಎಂಥದ್ದಾದರೂ ಗ್ಲಾಸ್ ಇದ್ದರೆ ಅದು ಮಣ್ಣಿದ್ದು ಗ್ಲಾಸ್ ಕೊಡ್ತಾರೆ. ಒಬ್ಬೊಬ್ಬರಿಗೆ ಒಂದೊಂದು, ಮತ್ತೆ ಬಿಸಾಡುದೇ ಅದು ವೇಸ್ಟೇ. ನಿಶ್ ಇಲ್ಲಿ ಟೀಗೋಸ್ಕರ ಕಾಯ್ತಾ ಇದ್ದಾನೆ. ವೇಟಿಂಗ್ ಫಾರ್ ಟೀ. ಈಗ ಅಸ್ಥಿ ವಿಸರ್ಜನೆ ಮಾಡಲಿಕ್ಕೆ ಹೊರಟಿದ್ದಾನೆ. ಜೊತೆಗೆ ಅಮ್ಮ ಕೂಡ ಇದ್ದಾರೆ. ನಾವೀಗ ಅಸ್ಥಿ ವಿಸರ್ಜನೆಗೆ ತ್ರಿವೇಣಿ ಸಂಗಮಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲ ಕಚ್ಚೆ ಎಲ್ಲ ಹಾಕೊಂಡು ಎಲ್ಲ ಪ್ರಿಪೇರ್ ಆಗಿದ್ದೇವೆ. ಈಗ ಅಸ್ಥಿ ವಿಸರ್ಜನೆಗೆ ಬೇಕಾದ ಎಲ್ಲ ಸಾಮಾನುಗಳು ಅವರಿಗೆ ಕೊಟ್ಟಿದ್ದಾರೆ. ಸೊ ಬನ್ನಿ ನಾವು ಹೋಗಿ ಗಂಗಾ ಯಮುನಾ ಸರಸ್ವತಿ ಅವರ ದರ್ಶನ ಪಡೆದು ಅಲ್ಲಿ ಒಂದು ಪುಣ್ಯ ಸ್ನಾನ ಮಾಡಿ ಬರೋಣ. ಹೋಗ್ತಾ ಇದ್ದೇವೆ. ಓಡದಲ್ಲಿ ಹೋಗ್ತಾ ಇದ್ದೇವೆ. ಇದು ಓಡನಾ? ಓಡ. ಮೆಲ್ಲ ಮೆಲ್ಲ. ಅದು ಆಗ್ತದೆ ಒರೆಸಿದ್ರು ಕೂಡ ಆಗ್ತದೆ. ನನ್ನ ಕಾಲಲ್ಲಿ ಕೂಡ ತುಂಬಾ ಮಣ್ಣುಂಟು.
ಸೊ ನಮ್ಗೆ ಈಗ ಸೇಫ್ಟಿ ಜಾಕೆಟ್ ಎಲ್ಲ ಕೊಟ್ಟಿದ್ದಾರೆ. ಇವಾಗ ನಾವು ಅಲ್ಲಿ ಆ ದಡಕ್ಕೆ ಹೋಗ್ತಾ ಇದ್ದೇವೆ, ತ್ರಿವೇಣಿ ಸಂಗಮಕ್ಕೆ. ನಾವು ಆ ದಡ ಅಂದ್ರೆ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿ ಸೇರು ಅಲ್ಲಿಗೆ ನಾವೀಗ ಹೋಗ್ತಾ ಇದ್ದೇವೆ ಅಸ್ಥಿ ವಿಸರ್ಜನೆಗೆ. ಇದು ನನ್ನ ಅಮ್ಮ ಒಂದು ಸಲ ಕೂಡ ಬೋಟಲ್ಲಿ ಕುತ್ಕೊಳ್ಳಿಲ್ಲ ಅಂತ, ಅವರಿಗೆ ಭಯ ಆಗ್ತದಂತೆ. ನಾನಾ ವಿನೀಶ್ ಕುತ್ಕೊಂಡಿದ್ಯಾ ಬೋಟಲ್ಲಿ? ತುಂಬಾ ಸತಿ ಕುತ್ಕೊಂಡಿದ್ದೇನೆ. ಹಾಗೇನೆ ನಮಗೆ ಇಲ್ಲಿ ಕ್ಯಾನ್ ಕೊಟ್ಟಿದ್ದಾರೆ. ಇಲ್ಲಿ 3 ಪವಿತ್ರ ನದಿಗಳು ಸೇರುವಾಗ ನೀರು ತಗೊಳ್ಳುವ. ಹೌದು, ಆ ಪವಿತ್ರ ಜಲವನ್ನು ಮನೆಗೆ ತಕೊಂಡು ಹೋಗ್ಲಿಕ್ಕೆ, ಮನೆಗೆಲ್ಲ ಸಿಂಪಡಿಸಬಹುದು. ಸೊ ಇವಾಗ ಬೋಟ್ ಮೂವ್ ಆಯ್ತು, ತುಂಬಾ ಖುಷಿ ಆಗ್ತಾ ಉಂಟು. ಸೊ ಫ್ರೆಂಡ್ಸ್, ನಾವೀಗ ನದಿಯ ನಡುವಲ್ಲಿದ್ದೇವೆ. ಕರ್ನಾಟಕದಲ್ಲಿ ಸಮೇತ ಇಷ್ಟು ದೊಡ್ಡ ನದಿ ಇರ್ಲಿಕ್ಕಿಲ್ಲ. ಇಲ್ಲಿ ನೋಡ್ಬೇಕು, ಇಲ್ಲಿ ಆಚೆ ಸೈಡ್ ಒಂದು ಬ್ರಿಡ್ಜ್ ಉಂಟು, ನೇತ್ರಾವತಿ ಬ್ರಿಡ್ಜ್ ಹೇಗಿರ್ತದೆ ಹಾಗೇನೆ ಒಂದು ಬ್ರಿಡ್ಜ್ ಉಂಟು. ಎಷ್ಟು ಅಗಲ ಅಂದ್ರೆ ಉಂಟಲ್ಲ, ನೇತ್ರಾವತಿ ನದಿಯ ಬ್ರಿಡ್ಜ್ಗಿಂತ ಡಬಲ್ ಇರ್ಬೋದು, ಅಷ್ಟು ದೊಡ್ಡ ಇದೆ. ನದಿ ಈಗ ನಾವು ಗಂಗಾ ನದಿ, ಹಾ, ತುಂಬಾ ದೊಡ್ಡದಿದೆ. ಗಂಗಾ ನದಿ, ಇದು ಗಂಗಾ ನದಿ. ಇದೀಗ ಗಂಗಾ ನದಿಯಲ್ಲಿದ್ದೇವೆ ನಾವು. ಗಂಗಾ ನದಿ ಎಲ್ಲಿ ನೋಡಿದ್ರು ನೀರೇ ನೀರು. ಇಲ್ಲಿ ಮಳೆ ಕಮ್ಮಿ ಬರುತ್ತೆ, ಅದು ನೀರೆಲ್ಲಿಂದ ಬರ್ತದೆ ಅಂತ ಗೊತ್ತಿಲ್ಲ, ಅಷ್ಟು ನೀರುಂಟು. ನಮ್ಗೆ ವಿಡಿಯೋ ಮಾಡ್ತದೆ ಇಲ್ಲಿ, ನಮ್ಗೆ ವಿಡಿಯೋ ಮಾಡಿ ನೋಡಿ. ಈ ಸೈಡ್ ನಲ್ಲಿ ಗಂಗಾ ಬರ್ತದೆ, ಉತ್ತರ ದಿಶಾನಲ್ಲಿ. ಗೌಮುಖನಲ್ಲಿ ಸ್ಟಾರ್ಟ್ ಆಗಿದೆ, ಗಂಗೋತ್ರಿನಲ್ಲಿ ಬರ್ತದೆ. ಹರಿದ್ವಾರ, ಋಷಿಕೇಶ, ಕಾನ್ಪುರ್ನಲ್ಲಿ ಉತ್ತರ ದಿಶಾನಲ್ಲಿ ಈ ಸೈಡ್ ಗಂಗಾ ಬರ್ತದೆ. ಯಮುನಾ ಅಮ್ಮ ಇಲ್ಲಿ ಪಶ್ಚಿಮನಲ್ಲಿ ಯಮುನಾ ಬರ್ತದೆ. ನಿಮ್ಮ ಬ್ಯಾಕ್ ಸೈಡ್ನಲ್ಲಿ ಪಶ್ಚಿಮ ಇದೆ, ಪಶ್ಚಿಮನಲ್ಲಿ ಯಮುನಾ ಬರ್ತದೆ. ಯಮುದ್ರಿನಲ್ಲಿ ಸ್ಟಾರ್ಟ್ ಆಗ್ತದೆ. ಡೆಲ್ಲಿ, ಮಥುರಾ, ಆಗ್ರಾ, ವೃಂದಾವನ ಈ ಸೈಡ್ ಯಮುನಾ ಬರ್ತದೆ ಪಶ್ಚಿಮನಲ್ಲಿ. ಇಲ್ಲಿ ಮಧ್ಯ ಫ್ಲಾಗ್ ಇದೆ. ಈ ಜಗನಲ್ಲಿ ಗಂಗಾ ಯಮುನಾ ಜಾಯಿಂಟ್ ಆಗ್ತದೆ. ಯಾವ ಜಗನಲ್ಲಿ ಗಂಗಾ ಯಮುನಾ ಮಿಕ್ಸ್ ಆಗ್ತದೆ ಅಮ್ಮ, ಆ ಜಗನಲ್ಲಿ ಸರಸ್ವತಿ ಗುಪ್ತಗಾಮಿನಿದು ಒಳಗಡೆ ಕಾಣಿಸಿಲ್ಲ. ಸರಸ್ವತಿ ಅಮ್ಮ ನಿಮಗೆ ಕಾಣಿಸಿದೆ, ಬದ್ರಿ ಯಾತ್ರಾ ಮಾಡಿ. ಬದ್ರಿನಲ್ಲಿ 4 ಕಿಲೋಮೀಟರ್ ಮೇಲೆ ಹೋಗಬೇಕು, ಮಾಡ ಇಂಡಿಯಾ ಚೈನಾ ಬಾರ್ಡರ್. ಅಲ್ಲಿ ಮಾನಾನಲ್ಲಿ ಸರಸ್ವತಿ ಉದ್ಗಮ ಆಗ್ತದೆ, 1-2 ಕಿಲೋಮೀಟರ್ ಕೆಳಗೆ ಬರ್ತದೆ, ಆಮೇಲೆ ಭೂಮಿ ಒಳಗೆ ಹೋಗ್ತದೆ. ಅವ್ರಿಗೆ ಗಳಪಿ ಶ್ರಾಪಿದ್ ಇದೆ. ವೇದನಲ್ಲಿ ಋಷಿ ಮುನಿ ಹೇಳಿದ, ಅಲ್ಲಿ ಗುಪ್ತಗಾಮಿನಿ ಆದಮೇಲೆ ಭೂಮಿ ಒಳಗೆ ಇಲ್ಲಿ ತನಕ ಸರಸ್ವತಿ ಬರ್ತದೆ. ಇಲ್ಲಿ ಮಾತ್ರ ಗಂಗಾ ಯಮುನಾ ಕಾಣಿಸಿದೆ, ಸರಸ್ವತಿ ಕಾಣಿಸಿಲ್ಲ. ನೀವು ಫ್ಲಡ್ ಸೀಸನ್ನಲ್ಲಿ ಬಂದಿದ ಈ ಸಮಯದಲ್ಲಿ ಗಂಗಾ ಯಮುನಾ ಒಂದೇ ಕಲರ್ ಆಗ್ತದೆ. ಬಾಕಿ ಟೈಮ್ನಲ್ಲಿ ಬರ್ತದೆ ಬೇರೆ ಬೇರೆ ಕಲರ್ಸ್ ಕಾಣಿಸಿದೆ. ಕಪ್ಪು ಯಮುನಾ ಕಾಣಿಸಿದೆ, ಬಿಳಿ ಗಂಗಾ ಈ ಸಮಯದಲ್ಲಿ ಒಂದೇ ಕಲರ್ ಆಗ್ತದೆ. ಇಲ್ಲಿ ಜಾಯಿಂಟ್ ಆದಮೇಲೆ ಅಮ್ಮ ಹಿಂಗೆ ಹೋಗ್ತದೆ, ಪೂರ್ವ ಕಾಶಿ, ಪಟ್ನಾ, ಕಲ್ಕತ್ತಾ, ಗಂಗಾ ಸಾಗರ್, ಲಾಸ್ಟ್ ವೆಸ್ಟ್ ಬೆಂಗಾಲ್. ನಿಮ್ಗೆ ಯಾವ ಜಾಗ ಸ್ನಾನ ಮಾಡ್ತದೆ, ಇಲ್ಲಿ ಲೋಕಲ್ ಜನ ವ್ಯವಸ್ಥೆ ಮಾಡ್ತಾರೆ. ಅಲ್ಲಿ ಎಳ್ಕೊಂಡು ಬಂದೆ ಹಲ್ಗೆ ಹಾಕ್ತದೆ. ಹಲ್ಗೆ ಮೇಲೆ ಇಷ್ಟೇ ನೀರು, ಹಲ್ಗೆ ಸೈಡ್ಗೆ ಹೋಗಬಾರ್ದು. ಹಲ್ಗೆ ಸೈಡ್ ಹೋಗ್ತದೆ 30, 40, 50 ಫೀಟ್ ಸಿಗ್ತದೆ. ನೀವು ಹಲ್ಗೆ ಮೇಲೆ ಹೋಗಿ ಅವ್ರಿಗೆ ಹಲ್ಗೆ ಚಾರ್ಜ್ ಕೊಡಬೇಕು. ನೀವು ಬೋಟ್ ಚಾರ್ಜ್, ಆಟೋ ಚಾರ್ಜ್ ಮಠದಲ್ಲಿ ಮಾತ್ರ ಅಲ್ಲಿ ಓಪನ್ ಪಾತ್ರೆಯಲ್ಲಿ ಅಲ್ಲಿ
क्षेत्रे कटकूलमध्ये अन्तर्गत्यां आदिरस्यां पश्चिमी तीरे कालिन्दः उत्तरी तीरे वटस्य पूर्वभागे चलिए ठीक है, जो नहा लिया आ जाइए, बैठिए लोग।
ಜಗದೀಶ್ ಗಂಗಾಜಲವನ್ನು ತುಂಬಿಸ್ತಾ ಇದ್ದಾನೆ. ಹರೇ ರಾಮ ಹರೇ ಕೃಷ್ಣ ಎಂಕುಲಂಡತೆ ಇನಿ ಎಂಕುಲಿತ್ತೆ ರೂಮ್ ಬಿಟ್ಟು ಪಿರದಂತುಂಡು ಎಂಕೆ ಮಸ್ತ್ ಬೇಜಾರಾಗ್ತುಂಡು. ಅಕ್ಕ ಅಮ್ಮ ಅರ್ಜೆಂಟ್ ಪ್ಯಾಕಿಂಗ್ ಅಂತ ಹೇಳలేదు. ಒಪ್ಪು ಒಂದು ರೂಮ್ ಬಿಟ್ಟು ಎಷ್ಟು ಬೇಜಾರಾಗ್ತುಂಡು. ಬೆಳಗ್ಗೆ ನಾವು ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೆ ಹೋಗಿದ್ವಿ. ಅದು ಎಷ್ಟು ಗಂಟೆಗೆ ಗೊತ್ತುಂಟ? 3 ಗಂಟೆಗೆ ಎದ್ದು ಹೋದದ್ದು. ಯಾಕೆಂದ್ರೆ ಅಲ್ಲಿ 3 ಗಂಟೆಗೆನೆ ಅಲ್ಲಿ ಓಪನ್. ಸೊ ಬೇಗ ಬೇಗ ನಮಗೆ ದರ್ಶನ ಸಿಕ್ತು. ನೆಕ್ಸ್ಟ್ ನಾವು ಕಾಲಭೈರವೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಾವು ಕರಿ ನೂಲು ತಕೊಂಡು ಮತ್ತೆ ಇನ್ನೊಂದು ಯಾವ್ದು ವಿಶಾಲಾಕ್ಷಿ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕೂಡ ದೇವರ ದರ್ಶನ ಮಾಡಿ ಇದ್ರಲ್ಲಿ ಯಾವ್ದು ಕರಿ ನೂಲು, ಇದು ಈ ನೂಲನ್ನು ಅಲ್ಲಿ ಹೊರಗಡೆ ಶಾಪ್ ಇಂದ ಪರ್ಚೇಸ್ ಮಾಡಿ ದೇವಸ್ಥಾನಕ್ಕೆ ಕೊಟ್ರೆ ಅಲ್ಲಿಯ ಪಂಡಿತರು ಅದಕ್ಕೆ ಪೂಜೆ ಮಾಡಿಸಿ ನಮ್ಗೆ ರಿಟರ್ನ್ ಕೊಡ್ತಾರೆ. ಎಂಕಲ್ ಒಂತಿತ್ತ ಪೋನಾಗ ಖಾಲಿ ಕೈಟ್ಟು ಹೋಗ್ರಿ ಅಂತ ಎಂಕುಲುಂಡು ದೇವರನ್ನು ನಾನು ಪಾರಂಪು ಅಂತಿಲ್ಲ. ಹೌದು, ಮತ್ತೆ ದೇವಸ್ಥಾನ ಹೊರಗಡೆ ಎಲ್ಲ ನಮ್ಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ, ಅಲ್ಲಿ ಅಲೌಡ್ ಇರ್ಲಿಲ್ಲ. ಮೊಬೈಲ್ ಅನ್ನು ಅವರು ಲಾಕರ್ ಅಲ್ಲಿ ಸೇಫ್ ಆಗಿ ಇಡ್ತಾರೆ. ಸೊ ನಮ್ಗೆ ಆದಷ್ಟು ನಾವು ಸಿಕ್ಕಿದಷ್ಟು ವಿಡಿಯೋ ಮಾಡಿದ್ದೇವೆ. ಸೊ ಇನ್ನು ನಾವು ಹೊರಡುವ. ಬನ್ನಿ ಹೋಗುವ. ತುಂಬಾ ಬೇಜಾರಾಗ್ತಾ ಉಂಟು. ಬರುವಾಗ ಅಷ್ಟು ಸಮಾಧಾನ ಸಿಗಲಿಲ್ಲ. ಯಾಕೆಂದ್ರೆ ನಮ್ಮ ಊರಲ್ಲ ಬೇರೆ ಊರು, ನಮ್ಮ ಊರಲ್ಲ ಬೇರೆ ಊರಲ್ವಾ, ನಮಗೆ ಭಾಷೆಗೂ ಕೂಡ ಅಷ್ಟು ಅಡ್ಜಸ್ಟ್ ಆಗ್ತಾ ಇರಲಿಲ್ಲ ಇವರ ಜೊತೆ. ಬಟ್ ಇವಾಗ ಸ್ವಲ್ಪ ಬೇಜಾರಾಗ್ತಾ ಉಂಟು ಬಿಟ್ಟು ಹೋಗ್ಲಿಕ್ಕೆ. ಬಟ್ ಇನ್ನೊಂದು ವಿಷಯ ಅಂತ ನನ್ನೊಂದು ವಿಷಯ ಧಾರವಾಡ ನಮ್ಮ ಇಡೀ ಇಂಡಿಯಾದ ನರಕ ದೇಶ ಕಸನೂ ಹೌದು, ಮತ್ತೆ ಗಲೀಜಾಗಿಯೂ ಇರ್ತದೆ ಎಲ್ಲ. ಸ್ಟ್ರೀಟಲ್ಲೆಲ್ಲ ನಾಯಿಗಳು ಜಾಸ್ತಿ ಇನ್ನೊಂದು ಎಂತ ಖುಷಿ ಅಂದರೆ ಇಲ್ಲೆಲ್ಲ ಜಾಸ್ತಿ ವೆಜಿಟೇರಿಯನ್ಸೇ ಇರೋದು. ಸೊ ನಮಗೆ ಕೂಡ ಒಂದು ಕಂಫರ್ಟೇಬಲ್ ಎಲ್ಲಿಗಾದರೂ ಹೋಗಿ ತಿನ್ನಲಿಕ್ಕೆ ಎಲ್ಲ ಸ್ವಲ್ಪ ಅದೊಂದು ಖುಷಿ ಇದೆ ಅಷ್ಟೇ.